ಪ್ರಾಥಮಿಕ ಮಕ್ಕಳ ಪಾಲಕರಿಗೆ ಒಂದು ಮಾತು. ಪ್ರಾಥಮಿಕ ತರಗತಿಗಳಲ್ಲಿ ಮಕ್ಕಳಿಗೆ ಹೆಚ್ಚು ಒತ್ತಡ ಕೊಡಬೇಡಿ, ಅವರಿಗೆ ಸಹಾಯ ಮಾಡಿ. ಮಾರ್ಕ್ಸ್ ಹಿಂದೆ ಓಡಬೇಡಿ, ಅವರಿಗೆ ಕುತೂಹಲವನ್ನು ಬೆಳೆಸಿ. ಹೋಲಿಕೆ ಮಾಡಬೇಡಿ, ಬೇರೆ ಮಕ್ಕಳು ನಿನ್ನ ಜೊತೆಗೆ ಓದುವ ಮಕ್ಕಳು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ದಾರೆ, ನೀನು ಓದಿಲ್ಲ ಅಂತ ಹೋಲಿಕೆ ಮಾಡಬೇಡಿ. ನೀನು ಚೆನ್ನಾಗಿ ಓದ್ತೀಯ, ಓದು ಅಂತ ಆತ್ಮವಿಶ್ವಾಸ ನೀಡಿ. ಮೊಬೈಲ್ ಬಳಕೆ ಕಡಿಮೆ ಮಾಡಿಸಿ, ನೀವು ಕಡಿಮೆ ಮಾಡಿ ಮಕ್ಕಳ ನಿಜವಾದ ಆಟಕ್ಕೆ ಅವಕಾಶ ಮಾಡಿಕೊಡಿ. ಪ್ರತಿದಿನ ಮಕ್ಕಳ ಜೊತೆ ಕೂತು 10 ನಿಮಿಷ ಮಾತನಾಡಿ ಸಾಕು. ಗಮನದಲ್ಲಿಡಿ, ಸಂತೋಷದ ಮಗು ಚೆನ್ನಾಗಿ ಕಲಿಯುತ್ತದೆ.